ಮಟ್ಟು ಸಪರಿವಾರ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಇದಕ್ಕೆ ಪೂರ್ವಭಾವಿಯಾಗಿ ವೈಭವದ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಂಡ ಮಟ್ಟು ಸಪರಿವಾರ ಬ್ರಹ್ಮಸ್ಥಾನದ ಶ್ರೀ ಬ್ರಹ್ಮಬಬ್ಬರ್ಯ ಹಾಗೂ ಪರಿವಾರ ಶಕ್ತಿಗಳ ಪುನರ್ ಪ್ರತಿಷ್ಠೆ ಏಪ್ರಿಲ್ 3ರಂದು ಹಾಗೂ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 4ರಂದು ನಡೆಯಲಿದೆ. ಬ್ರಹ್ಮಸ್ಥಾನದ ಪ್ರಧಾನ ತಂತ್ರಿಗಳಾದ ವಿದ್ವಾನ್ ಪ್ರವೀಣ ತಂತ್ರಿ ನೇತೃತ್ವದಲ್ಲಿ ಅದಮಾನ ಮಠದ ಹಿರಿಯ ಯತಿಗಳಾದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಸೋದೆ ವಾದಿರಾಜ ಮಠದ ಯತಿಗಳಾದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಅನುಗ್ರಹದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗಲಿದೆ. ಆ ಪ್ರಯುಕ್ತ ಏಪ್ರಿಲ್ 2ರಂದು ಮಟ್ಟು ವಿಷ್ಣುಮೂರ್ತಿ ದೇವರಲ್ಲಿ ಪ್ರಾರ್ಥನೆ, ಬ್ರಹ್ಮಸ್ಥಾನದಲ್ಲಿ ದೇವತಾ ಪ್ರಾರ್ಥನೆ, ಉಗ್ರಾಣ ಮುಹೂರ್ತ, ಗಣಪತಿ ಹೋಮ, ನವಗ್ರಹ ಶಾಂತಿ, ವಾಸ್ತು ಪೂಜೆ, ವಾಸ್ತುಬಲಿ, ಪ್ರಾಕಾರ ಬಲಿ, ಬಿಂಬ ಅಧಿವಾಸ ಹೋಮ ಜರುಗಲಿದೆ. ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ನ್ಯಾಯವಾದಿ ಗಣೇಶ್ ಕುಮಾರ್ ಮೊಟ್ಟೆ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏಪ್ರಿಲ್ 5ರಂದು ಸಂಜೆ ಸ್ಥಳೀಯರಿಂದ ಕಾರ್ಯಕ್ರಮ, ನೃತ್ಯ ವೈಭವ. ಏಪ್ರಿಲ್ 6ರಂದು ಸಂಜೆ ಪಿಂಗಾರ ಕಲಾವಿದರು ಬೆದ್ರಾ ತಂಡದಿಂದ ಕದಂಬ ಹಾಸ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ. ಮಣ್ಣನ್ನು ಜನರಿಗೆ ಕೊಟ್ಟಾಗ ಅದು ಮಟ್ಟುಗುಳ್ಳದ ಬೀಜವಾಗಿ ಪರಿವರ್ತನೆ ಆಯಿತು. ಮತ್ತು ಎಡಕಾಲಿನ ಅಡಿಯಲ್ಲಿದ್ದ ಒಂದು ಮುಷ್ಟಿ ಮಣ್ಣನ್ನು ತೆಗೆದು ಜನರಿಗೆ ಕೊಟ್ಟಾಗ ಅದು ಹರಿವೆಯ ಬೀಜವಾಗಿ ಪರಿವರ್ತನೆ ಆಯಿತು. ಆ ಎರಡು ಬೀಜಗಳನ್ನು ಕೊಟ್ಟು ಈ ಬೀಜದಿಂದ ನಿಮ್ಮ ಜನಜೀವನವು, ನಿಮ್ಮ ಜೀವನ ಶೈಲಿಯು ಸುಧಾರಿಸಲಿ ಅಂತ ವಾದಿರಾಜ ಸ್ವಾಮಿಗಳು ಮಟ್ಟುವಿನ ಜನರನ್ನು ಹರಸಿದ್ದಾರಂತೆ. ಇದು ವಾದಿರಾಜ ವಿಜಯದಲ್ಲಿ ನಮಗೆ ತಿಳಿದು ಬರುವ ವಿಷಯ. ಪ್ರತಿಷ್ಠೆ ಹಾಗೂ 4ನೇ ತಾರೀಕಿನಂದು ಬ್ರಹ್ಮಕಲಶೋತ್ಸವ ನೆರವೇರಲಿದ್ದು ಅದರಲ್ಲಿ ಕೂಡ ಬಹಳಷ್ಟು ಜನರು ಭಾಗವಹಿಸಬೇಕಂತೇಳಿ ಕೇಳ್ಕೊಳ್ತಾ 5ನೇ ತಾರೀಕು ಹಾಗೂ 6ನೇ ತಾರೀಕು ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಗ್ರಾಮಸ್ಥರು ಹಾಗೆ ಸದ್ಭಕ್ತರು ಭಾಗವಹಿಸಿ ನಮ್ಮ ಜೀರ್ಣೋದ್ಧಾರ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯವರೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾರೆ. ಸಪರಿವಾರ ಬ್ರಹ್ಮಸ್ಥಾನದ ಪುನಃ ಪ್ರತಿಷ್ಠೆ ತಾರೀಕು 3 ಏಪ್ರಿಲ್ 2024ರಂದು ಉಡುಪಿ ಅದಮಾರು ಮಠದ ಯತಿಗಳ ಉಪಸ್ಥಿತಿಯಲ್ಲಿ ಜರುಗಲಿಕ್ಕಿದೆ. ಹಾಗೆಯೇ ಏಪ್ರಿಲ್ 4ರಂದು ಬ್ರಹ್ಮಕಲಶೋತ್ಸವ ಉಡುಪಿ ಶ್ರೀ ಸೋದೆ ವಾದಿರಾಜ ಮಠದ ಯತಿಗಳ ಉಪಸ್ಥಿತಿಯಲ್ಲಿ ಹಾಗೂ ಅವರ ಆಶೀರ್ವಚನದೊಂದಿಗೆ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ.